ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ನಮ್ಮನ್ನು ಆಹ್ವಾನಿಸಿದ್ದೀರಿ. ಸನ್ಮಾನ್ಯ ಯುವಜನ ಸಚಿವರು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು. ಆ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದೀರಿ. ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಭಗವಂತರನ್ನ ಬ್ರಹ್ಮಶ್ರೀ ನಾರಾಯಣಗುರುವನ್ನು ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮವನ್ನು ಅತೀವ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಒಂದು ಕಡೆ ಸುಮಾರು 48 ಹರೆಯದ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಬಹುಶಃ ಒಂದು ಪ್ರೌಢಾವಸ್ಥೆಯಲ್ಲಿರುವಂತಹ ಒಂದು ಸಂಘಟನೆ. ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಂದು ಗುರುತಿಸಲ್ಪಡುವ ಒಂದು ಹೆಮ್ಮೆಯ ಸಂಘಟನೆ ಅಂತ ಹೇಳ್ಬೋದು. ಬಿಲ್ಲವ ಅಸೋಸಿಯೇಷನ್ ಅಂತ ಹೇಳಿದ್ರೆ ನಮಗೂ ಕೂಡ ಬಹಳ ಸಂತೋಷ, ಹೆಮ್ಮೆ. ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಇದೆ. ಇದಕ್ಕಿಂತ ಹಿಂದೆ ಅಲ್ಲಿ ಒಂದು ಕಟ್ಟಡ ಎಲ್ಲ ಪ್ರಾರಂಭ ಆಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುನ್ನಡೆಸಿಕೊಂಡು ಸಾಮಾನ್ಯ ನಮ್ಮೊಂದಿಗೆ ಅವತ್ತು ಇಲ್ಲ ಜಯೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಇತ್ತು. ಈಗಲೂ ಕೂಡ ನಡೀತಾ ಇದೆ. ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತೂ ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ ಕೂಡ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇರುವುದು ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಈ ಒಂದು ಬೆಂಗಳೂರಿನಲ್ಲಿರುವಂತಹ ನಮ್ಮ ರಾಜ್ಯದ ಎಲ್ಲ ಬಿಲ್ಲವರ ಸಹಕಾರದಿಂದ ನಡೀತಾ ಇರುವಂಥದ್ದು ಕೂಡ ಅತ್ಯಂತ ಶ್ಲಾಘನೀಯ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. 48 ವರ್ಷ ಅಂದರೆ ಪ್ರೌಢಾವಸ್ಥೆ. ನಮಗೆ ಆದರೆ 48 ವರ್ಷ 50 ದಾಟಿದ ಕೂಡಲೇ ಪ್ರಾಯ ಗೊತ್ತಾಗ್ತದೆ. 60 ಕಳೆದ ಮೇಲೆ ವೃದ್ಧಾಪ್ಯ, ಮತ್ತೆ ಬದುಕಿದ್ರೆ ಬೋನಸ್ಸು, ಅದಕ್ಕಿಂತ ಮೇಲೆ ಬದುಕಿ ನಾವು ಕಾಡಿಗೆ ಹತ್ತಿರ ಆಗುವಂತಹ ಒಂದು ಸಂದರ್ಭ. ಆದರೆ ಸಂಘ ಸಂಸ್ಥೆಗಳು ಹಾಗೆಲ್ಲ, ಎಷ್ಟು ವರ್ಷ ಆಗ್ತದೆ ಅಷ್ಟು ಬಲಿಷ್ಠವಾಗಿ ಹೋಗ್ತವೆ. 48 ವರ್ಷದ ಸಂಘಟನೆ ಅಂತ ಹೇಳಿದ್ರೆ ಇವತ್ತು ಬಹಳಷ್ಟು ಬಲಿಷ್ಠವಾಗಿ ಬೆಳೆದಿದೆ ಅಂತ ಹೇಳಿ ಅರ್ಥ. ಗೋಪಾಲಕೃಷ್ಣ ಅವರು ನಮ್ಮ ಅಧ್ಯಕ್ಷರೆಲ್ಲ ಹೇಳಿದರು, ಇವತ್ತು ಮಧ್ಯಾಹ್ನಕ್ಕಾಗುವಾಗ ಸುಮಾರು 1,500 ನಮ್ಮ ಸಮಾಜ ಬಾಂಧವರು ಇಲ್ಲಿ ಸೇರ್ತಾರೆ. ಬಹಳ ಸಂತೋಷದ ವಿಚಾರ. ಇಷ್ಟೊಂದು ದೊಡ್ಡ ಬೆಂಗಳೂರು ನಗರದಲ್ಲಿ ಕೂಡ ನಮಗೆ ಬಿಲ್ಲವರು ಬಹಳಷ್ಟು ಇರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ನಮಗೆ ಕ್ರೀಡಾಕೂಟ ಮಾಡುವಾಗ 1,000 ನಮ್ಮ ಸಮಾಜ ಬಾಂಧವರು ಸೇರುವುದು ಅಂತ ಹೇಳಿದ್ರೆ ಬಹಳ ದೊಡ್ಡದು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸೇರ್ತೀರಿ ಅಂತ ಹೇಳಿದ್ರೆ ನೀವು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನ ನಿರ್ವಹಿಸಿಕೊಂಡು ಬಂದಿದ್ದೀರಿ ಅಂತ ಹೇಳಿ ನಮಗೆ ತಿಳಿಸಿದೆ. ಇವತ್ತು ಈ ಒಂದು ಸಂಘಟನೆ ಅನೇಕ ನಮ್ಮ ಹಿರಿಯರು 48 ವರ್ಷಗಳಿಂದ ಅನೇಕ ಅಧ್ಯಕ್ಷರುಗಳ ಒಂದು ಮುನ್ನಡೆ ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ನಾನು ಬಹಳ ಹಿಂದೆ ಅಧ್ಯಕ್ಷರು ಹೇಳಿದಾಗೆ ವಾರ್ಷಿಕವಾಗಿ ಒಂದು ಸ್ನೇಹಕೂಟವನ್ನು ಏರ್ಪಡಿಸ್ತಾ ಇದ್ದರು. ಸುಮಾರು 25-30 ವರ್ಷಗಳ ಹಿಂದೆ ಕೂಡ ನಾನೊಮ್ಮೆ ಬಂದಿದ್ದೆ. ವರ್ಷಕ್ಕೊಂದು ಕಾರ್ಯಕ್ರಮ. ಅಲ್ಲಿ ಕೂಡ ಆ ಕಾಲದಲ್ಲಿ ಇಲ್ಲಿಯ ಪದಾಧಿಕಾರಿಗಳು ಬಹಳಷ್ಟು ಶ್ರಮ ವಹಿಸಿ ಎಲ್ಲರನ್ನ ಒಂದು ಒಗ್ಗೂಡಿಸಿ ವರ್ಷಕ್ಕೊಮ್ಮೆ ಆದರೂ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಎಲ್ಲರಿಗೂ ಕೂಡ ಒಂದು ಸಮ್ಮಿಲನ ಆಗುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀವಿ. ಮುಂದುವರಿತಾ ಇವತ್ತು ನಮಗೆ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರ ರಾಜಕೀಯ ಶಕ್ತಿ ಇರ್ಬೋದು, ಇದರಿಂದ ಈ ಒಂದು ಸ್ಥಳಾವಕಾಶ ಜಮೀನು ದೊರೆತು ಅಲ್ಲಿ ಕೂಡ ಕಟ್ಟಡ ಆಗುವಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಮತ್ತು ಶಕ್ತಿ ಬಂತು. ಮುಂದಿನ ದಿನಗಳಲ್ಲಿ ಈ ಒಂದು ಅಸೋಸಿಯೇಷನ್ ಬಹಳಷ್ಟು ಬೆಳೆದು ಇವತ್ತು ಈ ಒಂದು ಬೃಹದಾಕಾರಕ್ಕೆ ಬೆಳೆದಿದೆ. ಅನೇಕ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಕುಮಾರ್ ಅವರು ಪ್ರತಿ ವರ್ಷ ಹಮ್ಮಿಕೊಳ್ತಾರೆ. ಅದರಲ್ಲಿ ಕ್ರೀಡಾಕೂಟ ಕೂಡ ಒಂದು. ಕೋಟಿ ಚೆನ್ನಯ್ಯರ ಹೆಸರಲ್ಲಿ, ನಮ್ಮ ಆರಾಧ್ಯ ದೈವ ಕೋಟಿ ಚೆನ್ನಯ್ಯರ ಹೆಸರಲ್ಲಿ ನಾವು ಈ ಕ್ರೀಡಾಕೂಟವನ್ನು ಏರ್ಪಡಿಸುವಂತಹದ್ದು. ಇವತ್ತು ಕೋಟಿ ಚೆನ್ನಯ್ಯರು ಒಂದು ನಮ್ಮ ಯುಗ ಪುರುಷರುಗಳು, ನಮ್ಮ ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ಕೊಟ್ಟವರು. ನಾವು ಕೂಡ ಆ ಕೋಟಿ ಚೆನ್ನಯ್ಯರ ಹೆಸರು ಅಮರವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಮಂಗಳೂರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೋಟಿ ಚೆನ್ನಯ್ಯರ ಹೆಸರು ನೀಡಬೇಕು ಅಂತ ಹೇಳಿ ಬಹಳಷ್ಟು ಶ್ರಮ ವಹಿಸಿದೆವು. ಸರ್ಕಾರಕ್ಕೆ ಕೂಡ ಗ್ರಾಮ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ, ವಿಧಾನ ಪರಿಷತ್ನಲ್ಲಿ ಕೂಡ ನಾವು ಧ್ವನಿಯನ್ನು, ವಿಧಾನಸಭೆಯಲ್ಲಿ ಕೂಡ ಅಲ್ಲಿ ನಮ್ಮ ಮೂಡುಬಿದ್ರೆ ಶಾಸಕರು ಕೂಡ ಧ್ವನಿಯನ್ನು ಎತ್ತಿ ಆ ಒಂದು ಹೆಸರು ನೀಡಬೇಕು ಅನ್ನುವಂಥ ಬಹಳಷ್ಟು ಶ್ರಮವನ್ನು ವಹಿಸಿದ್ರು. ಇವತ್ತು ಕೂಡ ಕಾರ್ಯಗತ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ಬೇಕು. ಯಾಕಂದ್ರೆ ನಮ್ಮ ಈ ಒಂದು ಕೋಟಿ ಚೆನ್ನಯ್ಯರ ಹೆಸರು ಅಮರವಾಗಿ ಉಳಿಬೇಕು. ಬ್ರಹ್ಮಶ್ರೀ ನಾರಾಯಣಗುರುಗಳ ಹೆಸರು, ನಾವು ಬ್ರಹ್ಮಶ್ರೀ ನಾರಾಯಣಗುರುಗಳ ಹೆಸರನ್ನು ಮಂಗಳೂರಿನ ರೈಲ್ವೆ ಸ್ಟೇಷನ್ ಅವರು
ಗೋಕರ್ಣೇಶ್ವರ ದೇವಸ್ಥಾನ ಕುದ್ರೋಳಿ ಇದರ ಒಂದು ಪ್ರಾರಂಭಕ್ಕೆ ಕರೆದಂತಹ ನಮ್ಮ ಸಮಾಜದ ಹಿರಿಯರು ಕರೆದಂತಹ ಸಂದರ್ಭ ಅವರು ರೈಲ್ನಲ್ಲಿ ಬಂದು ಪ್ರಥಮವಾಗಿ ನಮ್ಮ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದಂತ ಒಂದು ಸ್ಥಳ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಅದಕ್ಕೆ ಕೂಡ ನಾರಾಯಣ ಗುರುಗಳ ಹೆಸರನ್ನು ಇಡಬೇಕು ಅನ್ನುವಂತ ಒಂದು ಮನವಿಯನ್ನ ಸರ್ಕಾರದೊಂದಿಗೆ ಮಾಡಿದ್ದೆವು. ಇನ್ನು ಕೂಡ ಅದು ಯಾವುದೇ ಒಂದು ಹಂತಕ್ಕೆ ಬರಲಿಲ್ಲ. ಅಂತೂ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಆ ಕೆಲಸ ಕೂಡ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಇವತ್ತು ಈ ಒಂದು ನಮ್ಮಲ್ಲಿ ಶಕ್ತಿ ಸಂಘಟನೆ ಬರಬೇಕಾದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ತತ್ವ ನಮಗೆ ಆದರ್ಶ. ಇವತ್ತು ಸಂಘಟನೆ ಮತ್ತು ವಿದ್ಯಾರ್ಜನೆಗೆ ಬಹಳಷ್ಟು ಒತ್ತನ್ನು ಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇವತ್ತು ಸಂಘಟನೆ ನಮ್ಮಲ್ಲಿ ಇದೆ, ವಿದ್ಯಾರ್ಜನೆ ಕೂಡ ಆಗಿದೆ, ಬಹಳಷ್ಟು ಜನ ವಿದ್ಯಾವಂತರಾಗಿದ್ದಾರೆ. ಇವತ್ತು ಸಿಇಟಿ ಬಂದ ಮೇಲೆ ಬಹಳಷ್ಟು ನಮ್ಮ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಕೂಡ ಡಾಕ್ಟರ್ಗಳಾಗಿ, ಇಂಜಿನಿಯರ್ಗಳಾಗಿ ಅಥವಾ ಬೇರೆ ಬೇರೆ ವಲಯಗಳಲ್ಲಿ ವಿದ್ಯಾವಂತರಾಗುವಂತಹ ಅವಕಾಶ ಆಗಿದೆ. ರಾಜಕೀಯ ಶಕ್ತಿಯ ಬಗ್ಗೆ ಕೂಡ ನಮ್ಮ ವೇದಿಕೆಯಲ್ಲಿ ಈಗ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. ರಾಜಕೀಯ ಶಕ್ತಿ ನಮಗೆ ಬಹಳ ಹಿಂದಿನಿಂದ ಬಹಳ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆ ಬಂಗಾರಪ್ಪನವರು, ರಾಮುಲುರವರು, ಬಸವರಾಜರವರು, ಜನಾರ್ದನ ಪೂಜಾರಿ ಅವರು, ಸೊರಕೆ ಅವರು ಇವರೆಲ್ಲ ದೆಹಲಿ ಮಟ್ಟದಲ್ಲಿ, ಇತ್ತೀಚಿನವರೆಗೆ ಹರಿಪ್ರಸಾದ್ ಅವರು ಕೂಡ ದೆಹಲಿ ಮಟ್ಟದಲ್ಲಿ ರಾಜಕಾರಣದಲ್ಲಿ ಇದ್ದವರು. ಇವತ್ತು ದೆಹಲಿ ಖಾಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಶಾಸಕರು ಇದ್ದಾರೆ, ಅದು ಕೂಡ ಹಿಂದಿನ ಒಂದು ನಂಬರ್ ನಮ್ಮ ಹತ್ರ ಇಲ್ಲ. ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟರು. ಆದ್ರೆ ನಾವು ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಮುಂಚೂಣಿಯಲ್ಲಿ ಹೋಗೋದು ಬಹಳ ಕಡಿಮೆ. ಲೀಡರ್ಶಿಪ್ ನಾವು ತಗೊಳ್ಳೋದಿಲ್ಲ. ಒಬ್ಬರು ಹಿಂದೆ ಹೋದ್ರೆ ನಾವು ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ ಹೊರತು ನಾಯಕರಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇದು ನಮ್ಮ ಸಮಸ್ಯೆ. ಈ ಸಮಸ್ಯೆಯನ್ನು ಹೋಗಲಾಡಿಸಬೇಕು. ಅದರಿಂದ ಮಾತ್ರ ನಮಗೆ ಹೆಚ್ಚು ಸ್ಥಾನ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಇವತ್ತಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ದೆಹಲಿಯಲ್ಲಿ ಕೆಲಸ ಮಾಡಿದ್ದು, ಇವತ್ತಿನ ಪರಿಸ್ಥಿತಿಯಲ್ಲಿ ದೆಹಲಿಯಲ್ಲಿ ನಮ್ಮ ಜನಾಂಗದವರು ಯಾವುದೇ ಒಂದು ಹುದ್ದೆಯಲ್ಲಿ ಕೂಡ ಇಲ್ಲ. ವಿನಯ್ ಕುಮಾರ್ ಸೊರಕೆ ಅವರು ಕೂಡ MP ಆದರು. ಆದರೆ ಇವತ್ತಿನ ದಿನಗಳಲ್ಲಿ ಹರಿಪ್ರಸಾದ್ ಅವರು ಕೂಡ ಬೆಂಗಳೂರಿಗೆ ಬರಬೇಕಾಯಿತು. ಅದೃಷ್ಟವಶಾತ್ ನಮ್ಮ ಮೇಲ್ಮನೆಯಲ್ಲಿ ಸದಸ್ಯರಾಗಿ ಅದರ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೊಂದು ಬಿಟ್ಟರೆ ನಮ್ಮಲ್ಲಿ ಇಬ್ಬರು ನಮ್ಮ ಜಿಲ್ಲೆಯಿಂದ ಇಬ್ಬರು ಶಾಸಕರು ಮಂತ್ರಿಗಳಾಗಿದ್ದಾರೆ. ಆದ್ರಿಂದ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಿರಬೇಕು. ನಾವು ಸ್ವಲ್ಪ ನಾಯಕತ್ವವನ್ನು ಬೆಳೆಸಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋಂಥ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡಿಕೊಂಡು ಈ ಕ್ರೀಡಾಕೂಟದ ಉದ್ದೇಶ ಕೂಡ ಅದೇ. ಕ್ರೀಡಾಕೂಟ ಅಂದ್ರೆ ಒಂದು ರೀತಿಯಲ್ಲಿ ಸಮ್ಮಿಲನ, ಒಂದು ರೀತಿಯಲ್ಲಿ ಸ್ನೇಹ ಮತ್ತು ಈ ಒಂದು ನಮ್ಮ ಬಂಧುತ್ವ ಬೆಳೆಸಿಕೊಳ್ಳುವಂತಹ ಒಂದು ಸಾಧನ. ಆ ಒಂದು ಕ್ರೀಡಾಕೂಟದಲ್ಲಿ ನೀವು ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಕಡೆಯವರೆಲ್ಲರೂ ಬಂದು ಇಲ್ಲಿ ಸೇರ್ಕೊಳ್ತೀರಿ. ನಿಮ್ಮ ಕುಟುಂಬದ ಸಮ್ಮಿಲನ ಆಗ್ತದೆ, ನಿಮ್ಮೊಳಗೆ ಪರಿಚಯ ಆಗ್ತದೆ, ಹೆಚ್ಚೆಚ್ಚು ಆತ್ಮೀಯತೆ ಬೆಳೀತದೆ. ಅದರಿಂದ ನಮ್ಮ ಸಂಘಟನೆ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರ. ಅದಕ್ಕೋಸ್ಕರ ಈ ಕ್ರೀಡಾಕೂಟವನ್ನ ಕೊರೋನಾ ಸಂದರ್ಭದ 2 ವರ್ಷದಲ್ಲಿ ಬಿಟ್ಟು ಉಳಿದ ಸಂದರ್ಭದಲ್ಲಿ ಈ ಒಂದು ಅಸೋಸಿಯೇಷನ್ ಮಾಡ್ತಾ ಬಂದಿದೆ. ಈ ಅಸೋಸಿಯೇಷನ್ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಜಿಲ್ಲೆ, ರಾಜ್ಯ ಮಾತ್ರವಲ್ಲ ದೇಶ ಮಟ್ಟದಲ್ಲಿ ಇವತ್ತು ಬಹಳಷ್ಟು ಸಂತೋಷ ಮತ್ತು ಅಭಿಮಾನ ಇರುವಂತಹ ಒಂದು ಅಸೋಸಿಯೇಷನ್ ಆಗಿದೆ ಅಂತ ಹೇಳಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಇವತ್ತು ಭಾಷಣದ ಕಾರ್ಯಕ್ರಮ ಅಲ್ಲ, ಕ್ರೀಡಾಕೂಟ ಅಂದ್ರೆ ಬೆಳಗಿನ ಸಾಯಂಕಾಲವರೆಗೆ ಕ್ರೀಡೆ ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ಎಲ್ಲರೂ ಆಟ ಆಡುವಂಥದ್ದು, ಅದರಲ್ಲಿ ಭಾಗವಹಿಸುವಂಥದ್ದು. ಸೋಲು ಗೆಲುವು ಎಲ್ಲ ಇರ್ತದೆ. ಅದು ಎಲ್ಲ ನಾವು ಕ್ರೀಡಾ ಒಂದು ಮನೋಭಾವ ಅಂತ ಹೇಳ್ತೇವೆ. ಅದೇ ಸೋಲನ್ನು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು, ಅದೇ ಕ್ರೀಡಾ ಮನೋಭಾವ. ಅದು ಕ್ರೀಡೆಯಲ್ಲಿ ಮಾತ್ರ ಇಲ್ಲ, ನಮ್ಮ ಜೀವನದಲ್ಲಿ ಕೂಡ ಅದೇ ಇರಬೇಕು. ಜೀವನದಲ್ಲಿ ಕೂಡ ಗೆಲುವು ಸೋಲು ಸಾಮಾನ್ಯ ಇದ್ದದ್ದೇ. ಅಂತಹ ಸಂದರ್ಭದಲ್ಲಿ ಕೂಡ ನಾವು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ಕ್ರೀಡೆ ಉಪಯುಕ್ತ ಆಗ್ತದೆ ಅನ್ನುವಂತಹ ವಿಚಾರವನ್ನು ಹೇಳಿ, ಇನ್ನು ಮುಂದೆ ಕೂಡ ಈ ಕ್ರೀಡಾಕೂಟವನ್ನ ಮುಂದುವರಿಸಿಕೊಂಡು ಹೋಗಬೇಕು. 50 ವರ್ಷದ ಕ್ರೀಡಾಕೂಟವನ್ನು ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡ್ತಾ ಇದ್ದ ಅಧ್ಯಕ್ಷರು ಘೋಷಣೆಯನ್ನು ಮಾಡಿದರು. ಅಧ್ಯಕ್ಷರ 50ನೇ ವರ್ಷದ ಕ್ರೀಡಾಕೂಟದ ಸಂದರ್ಭ ನನ್ನ ಅಧಿಕಾರಾವಧಿ ಮುಗಿದಿರ್ತದೆ. ಆದ್ರೂ ಒಂದು ಸ್ವಲ್ಪ ಕರೆದ್ರೆ ನಾನು ಬರ್ತೇನೆ. ನಿಮ್ಮೊಂದಿಗೆ ಸೇರಿದ್ದು ಸಂತೋಷ ಆಗ್ತದೆ. ನೀವು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಒಟ್ಟಿಗೆ ಸೇರ್ತೀರಿ. ಸಂತೋಷದ ವಿಚಾರ ಮುಂದುವರಿಸಿಕೊಂಡು ಹೋಗಿ ಈ ಅಸೋಸಿಯೇಷನ್ ಮತ್ತಷ್ಟು ಬಲಪಡಿಸಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ, ಕೋಟಿ ಜನರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು